ನಮಸ್ಕಾರ ಸ್ನೇಹಿತರೆ. ಇಂದಿನ ಒತ್ತಡದ ಬದುಕಿನಲ್ಲಿ ನಾವು ದಾರಿ ತಪ್ಪುತ್ತಿದ್ದೇವೆ. ಅತಿಯಾದ ಆತಂಕ, ಭವಿಷ್ಯದ ಭಯ ಮತ್ತು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದರಲ್ಲೇ ನಮ್ಮ ನೆಮ್ಮದಿಯನ್ನ ಕಳೆದುಕೊಳ್ಳುತ್ತಿದ್ದೇವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಈ ಎಲ್ಲ ಸಮಸ್ಯೆಗಳಿಗೆ ಕುರುಕ್ಷೇತ್ರದ ರಣಾಂಗಣದಲ್ಲಿ ಶ್ರೀಕೃಷ್ಣನು ಪರಿಹಾರ ನೀಡಿದ್ದಾನೆ. ಆ ಮಾತುಗಳು ಇಂದಿಗೂ ನಮ್ಮೆಲ್ಲರಿಗೂ ಅನ್ವಯಿಸುತ್ತದೆ. ನಮ್ಮ ಅತಿ ದೊಡ್ಡ ತೊಂದರೆ ಏನೆಂದರೆ, ನಾವು ಕೆಲಸ ಮಾಡುವ ಮೊದಲೇ ಅದರ ಫಲಿತಾಂಶದ ಬಗ್ಗೆ ಯೋಚಿಸುತ್ತೇವೆ. ನಾನು ಫೇಲ್ ಆದರೆ, ನನಗೆ ಕೆಲಸ ಸಿಗದಿದ್ದರೆ ಏನು ಮಾಡುವುದು ಎಂದು ಆತಂಕ ಪಡುತ್ತೇವೆ. ಈ ಆತಂಕಗಳನ್ನ ಹಿಮ್ಮೆಟ್ಟಿಸಲು ಶ್ರೀಕೃಷ್ಣ ಏನು ಹೇಳುತ್ತಾನೆ ಗೊತ್ತೇ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದರೆ ನಿನ್ನ ಅಧಿಕಾರ ಇರುವುದು ಕೇವಲ ಕರ್ಮ ಮಾಡುವುದರಲ್ಲಿ ಮಾತ್ರ, ಅದರ ಫಲದ ಮೇಲಲ್ಲ. ನೀವು ಪ್ರಕ್ರಿಯೆಯನ್ನು ಪ್ರೀತಿಸಿ, ಫಲಿತಾಂಶವನ್ನಲ್ಲ. ನೀವು ಇವತ್ತು ಮಾಡುವ ಪ್ರಾಮಾಣಿಕ ಪ್ರಯತ್ನವಷ್ಟೇ ನಿಮ್ಮ ಕೈಯಲ್ಲಿದೆ. ಫಲವನ್ನು ದೇವರಿಗೆ ಬಿಡಿ, ಆಗ ಒತ್ತಡ ಮಾಯವಾಗುತ್ತದೆ ಎಂಬುದು ಶ್ರೀಕೃಷ್ಣನ ವಾಣಿ. ಲೋಕವೇ ನಿಮ್ಮನ್ನು ಟೀಕಿಸುತ್ತಿರಬಹುದು, ಮನೆಯವರು ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡಿರಬಹುದು. ಇಂತಹ ಸಮಯದಲ್ಲಿ ಕೃಷ್ಣನ ಈ ಮಾತು ಕೇಳಿ. ಉದ್ಧರೇದಾತ್ಮಾನಾತ್ಮಾನಂ ನಾತ್ಮಾನಮವಸಾದಯೇತ್. ಅಂದರೆ ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊಳ್ಳಬೇಕು. ನಿನ್ನನ್ನು ನೀನು ಎಂದಿಗೂ ಕೀಳಾಗಿ ಕಾಣಬೇಡ. ನಿಮ್ಮ ಮನಸ್ಸು ನಿಮ್ಮ ಮಿತ್ರನೂ ಆಗಬಲ್ಲುದು, ಶತ್ರುವೂ ಆಗಬಲ್ಲುದು. ಮನಸ್ಸನ್ನು ಗೆದ್ದವನಿಗೆ ಜಗತ್ತೇ ಗೆಳೆಯ. ಸೋಲಿನ ಸಮಯದಲ್ಲಿ ಕುಗ್ಗಬೇಡಿ, ಗೆದ್ದಾಗ ಹಾರಾಡಬೇಡಿ. ನಿಮ್ಮ ಅಂತರಾತ್ಮವೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಇವತ್ತು ದುಃಖವಿದೆಯೇ? ನೆನಪಿಡಿ, ಈ ದುಃಖ ಕೂಡ ಶಾಶ್ವತವಲ್ಲ. ಬದಲಾವಣೆಯೇ ಜಗತ್ತಿನ ನಿಯಮ. ನಾವು ಕಷ್ಟ ಬಂದಾಗ ಕುಸಿದು ಹೋಗುತ್ತೇವೆ, ಆದರೆ ಕಷ್ಟವಿಲ್ಲದೆ ಯಶಸ್ಸಿನ ಬೆಲೆ ತಿಳಿಯುವುದಿಲ್ಲ. ಅರ್ಜುನನಿಗೆ ಯುದ್ಧ ಬೇಡವೆನಿಸಿದಾಗ ಶ್ರೀಕೃಷ್ಣ ಅವನಿಗೆ ಧೈರ್ಯ ತುಂಬಿದಂತೆ ನಿಮಗೂ ನಿಮ್ಮ ಜೀವನದ ಯುದ್ಧದಲ್ಲಿ ಧೈರ್ಯ ಬೇಕು. ಹಾಗಾಗಿ ಗೆಳೆಯರೇ, ನಾಳೆಯ ಬಗ್ಗೆ ಚಿಂತಿಸಬೇಡಿ, ನಿನ್ನೆಯ ಬಗ್ಗೆ ಸಂಕಟ ಪಡಬೇಡಿ. ಈ ಕ್ಷಣದಲ್ಲಿ ನಿಮ್ಮ ಕರ್ತವ್ಯವನ್ನು ಅತ್ಯುತ್ತಮವಾಗಿ ನಿಭಾಯಿಸಿ. ಶ್ರೀಕೃಷ್ಣನ ವಾಣಿ ಕೇವಲ ಶ್ಲೋಕಗಳಲ್ಲ, ಅದು ನಿಮ್ಮ ಬದುಕಿನ ದಿಕ್ಸೂಚಿ. ಎದ್ದೇಳಿ, ನಿಮ್ಮ ಗುರಿಯತ್ತ ಹೆಜ್ಜೆ ಹಾಕಿ. ಕೃಷ್ಣ ನಿಮ್ಮ ಜೊತೆಗಿದ್ದಾನೆ.